ಇಂದಿನ ಈ ನೃತ್ಯೋತ್ಸವ 2021 ಈ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವವರು ನಮ್ಮ ಆತ್ಮೀಯರು ಆದಂತಹ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕಲ್ಕೂರ ಪ್ರತಿಷ್ಠಾನ, ಮಂಗಳೂರು. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಉಮೇಶ್ ಎಂ ಸಾಲ್ಯಾನ್, ಅಧ್ಯಕ್ಷರು, ಕೇರಳ ತುಳು ಅಕಾಡೆಮಿ, ಶ್ರೀ ದೇವರಾಜ್ ಡಿ, ಬೆಂಗಳೂರು ಪದ, ಬೆಂಗಳೂರು. ಇವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದುವರಿಯುತ್ತಾ ಸಭಾ ಕಾರ್ಯಕ್ರಮದಲ್ಲಿ ಬಂದ ಅತಿಥಿಗಳನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ಹೇಳಿ ನೃತ್ಯ ಗುರು ವಿದ್ವಾನ್ ಪ್ರಮೋದ್ ಕುಮಾರ್ ಹಾಗೆ ನೃತ್ಯ ಗುರು ಶ್ರೀಮತಿ ರೋಹಿಣಿ ಉದಯ್ ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ನೃತ್ಯ ಸೌರಭ ನಾಟ್ಯಾಲಯ, ರಿಜಿಸ್ಟರ್ಡ್ ಉಳ್ಳಾಲ. ಈ ಹೆಸರು ನಮ್ಮ ಮಂಗಳೂರು ವಿಭಾಗದಲ್ಲಿ ಕೇಳದ ಜನಗಳೇ ಇಲ್ಲ. ವಿದ್ವಾನ್ ಪ್ರಮೋದ್ ಕುಮಾರ್ ಉಳ್ಳಾಲ ಅಂತ ಹೇಳಿದ್ರೆ ಒಂದು ಯುವ ಪ್ರತಿಭೆ, ಯುವ ರತ್ನ ಪ್ರಶಸ್ತಿ ಪಡೆದವರು. ಒಂದು ಕಲಾವಿದನ ಹುಮ್ಮಸ್ಸು ಇವರಲ್ಲಿ ಇದೆ. ಇದನ್ನು ನಮಗೆ ಟ್ರಾನ್ಸ್ಫರ್ ಮಾಡಿ ನಾವು ಸಹ ಈ ಒಂದು ಕಲೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವರೊಂದು ಅವಕಾಶ ಕೊಟ್ಟಿದ್ದಾರೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರಲ್ಲಿ ನಾವು ಕೇಳಿಕೊಂಡಾಗ ತುಂಬಾ ಆತ್ಮೀಯತೆಯಿಂದ ನಮ್ಮ ಒಡನಾಡಿಯಾಗಿದ್ದಾರೆ. ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ನೃತ್ಯ ಸೌರಭ ನಾಟ್ಯಾಲಯ, ರಿಜಿಸ್ಟರ್ಡ್ ಉಳ್ಳಾಲ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿರುವಂತಹವರು ಶ್ರೀಯುತ ಉಮೇಶ್ ಎಂ ಸಾಲ್ಯಾನ್, ನಮ್ಮ ಆತ್ಮೀಯರು, ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರಿಗೂ ನೃತ್ಯ ಸೌರಭ ನಾಟ್ಯಾಲಯ, ರಿಜಿಸ್ಟರ್ ಉಳ್ಳಾಳದ ಇವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ತುಳಸಿ ಬಿ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ದೇವರಾಜ್. ಅಷ್ಟು ದೂರದ ಬೆಂಗಳೂರಿನಿಂದ ನಮ್ಮ ಆತ್ಮೀಯರಾಗಿರುವಂತಹ ದೇವರಾಜ್ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು ನಮ್ಮನ್ನ ಸೇರಿಕೊಂಡಿದ್ದಾರೆ. ಅವರು ಕಲೆ ಮತ್ತು ಕಲಾವಿದನಿಗೆ ಕೊಡುವಂತಹ ಪ್ರೋತ್ಸಾಹ ನಾವು ಕಣ್ಣಾರೆ ಕಂಡವರು. ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಾಗ್ಲಿ ಅಥವಾ ಮಂಗಳೂರಿಗೆ ಅವರು ಬಂದ ಸಂದರ್ಭದಲ್ಲಾಗ್ಲಿ ಎಲ್ಲ ರೀತಿಯಲ್ಲಿ ಅವರಂತಹ ಒಂದು ಪದ ಅಂತ ಹೇಳುವಂತಹ ಬೆಂಗಳೂರು ಪದ ಅಂತ ಹೇಳಿದ್ರೆ ಅದೊಂದು ಫೇಮಸ್ ಒಂದು ಸಂಸ್ಥೆ. ಅದನ್ನ ಕಟ್ಟಿ ಬೆಳೆಸ್ತಾ ಇರುವಂತಹ ಒಬ್ಬ ಧೀಮಂತ ವ್ಯಕ್ತಿ, ಕಲಾವಿದನಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹವನ್ನ ಬೆಂಗಳೂರಲ್ಲಿ ನೀಡುತ್ತಿರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ದೇವರಾಜ್ ಸರ್. ಇವರನ್ನ ಈ ಕಾರ್ಯಕ್ರಮಕ್ಕೆ ನೃತ್ಯ ಸೌರಭ ನಾಟ್ಯಾಲಯದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರೀಶ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹವರು ಶ್ರೀಯುತ ಉಮೇಶ್ ಎಂ ಸಾಲ್ಯಾನ್. ಇವರು ಇಂದಿನ ಕಾರ್ಯಕ್ರಮದ ಬಗ್ಗೆ 2 ಹಿತವಚನಗಳನ್ನ ಆಡಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ನೃತ್ಯ ಸೌರಭ ನಾಟ್ಯಾಲಯ ಉಳ್ಳಾಳ ಇವರ ನೇತೃತ್ವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇವರ ಸಹಕಾರದೊಂದಿಗೆ ನೃತ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಜೊತೆಗೆ ಒಂದು ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಇದರ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಆತ್ಮೀಯರು, ಇಡೀ ಸಾಹಿತ್ಯ ಲೋಕದ ದಿಗ್ಗಜರು ಆದಂತಹ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಾಗೂ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಚಂದ್ರಹಾಸ ಪಂಡಿತ್ ಹೌಸ್ ಅವರು ಇಲ್ಲಿ ಬರಬೇಕಾಗಿದ್ದಾರೆ. ನನ್ನ ಗೆಳೆಯ ಸುಮಾರು ವರ್ಷಗಳಿಂದ ಬೆಂಗಳೂರಲ್ಲಿ ಆತ್ಮೀಯರಾಗಿ, ಅದೇ ರೀತಿಯಲ್ಲಿ ಕಾಸರಗೋಡು ಗಡಿನಾಡ ಜಿಲ್ಲೆ ಇಲ್ಲಿಗೆ ಸದಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುತ್ತಿರುವಂತಹ ಶ್ರೀ
ದೇವರಾಜು ಡಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನೃತ್ಯ ಕಲೆಯನ್ನು ಪ್ರಸ್ತುತಪಡಿಸುತ್ತಿರುವಂತಹ ನಮ್ಮ ಕಲಾವಿದರು, ಇಲ್ಲಿ ಸೇರಿರುವಂತಹ ಎಲ್ಲ ಅಭಿಮಾನಿ ಬಳಗದವರು, ಎಲ್ಲವರಿಗೂ ನನ್ನ ನಮಸ್ಕಾರ. ಕಾಸರಗೋಡಿನಿಂದ ನಾವು ಈ ಒಂದು ಸಂಬಂಧವನ್ನು, ದಕ್ಷಿಣ ಕನ್ನಡ ಸಂಬಂಧವನ್ನು ಸದಾ ಜೊತೆಯಲ್ಲಿ ಇರಿಸಿಕೊಂಡಿರುವವರು, ಅಲ್ಲಿದ್ದು ಇಲ್ಲಿದ್ದವರಾಗಿ, ಇಲ್ಲಿದ್ದು ಅಲ್ಲಿದ್ದವರಾಗಿ, ಗಡಿನಾಡಿನ ಒಂದು ಕನ್ನಡ ಪ್ರದೇಶದಲ್ಲಿ, ತುಳು ಪ್ರದೇಶದಲ್ಲಿ ನಾವಿದ್ದೇವೆ. ಸದಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂತಹ ಒಂದು ಮಹತ್ತರವಾದ ಈ ಕರಾವಳಿ ಪ್ರದೇಶ ಮಂಗಳೂರು, ಕಾಸರಗೋಡು. ಈ ಪುರಭವನದಲ್ಲಿ ಎಷ್ಟೋ ಕಲಾವಿದರು ತನ್ನ ಪ್ರತಿಭೆಯನ್ನು ಬೆಳೆಸಿದ್ದಾರೆ. ಇಲ್ಲಿಂದ ಬೆಳೆದು ಇಡೀ ದೇಶದ ಒಳ್ಳೆಯ ಕಲಾವಿದರಾಗಿ ಬೆಳೆದಿದ್ದಾರೆ. ಅಂತ ಒಂದು ದೊಡ್ಡ ಅವಕಾಶ ಇರುವಂತಹ ಈ ಒಂದು ವೇದಿಕೆ, ಈ ವೇದಿಕೆಯಲ್ಲಿ ಕಲಾವಿದರನ್ನು ಸೃಷ್ಟಿ ಮಾಡಿ ಅವರಿಗೆ ಎಲ್ಲ ತರದ ವಿದ್ವತ್ವವನ್ನು ನೀಡಿ ಅವರನ್ನು ಬೆಳೆಸುವಂತಹ ವಿದ್ವಾನ್ ಶ್ರೀ ಪ್ರಮೋದ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಆ ಒಂದು ದೊಡ್ಡ ಸಾಧನೆ, ಈ ಒಂದು ಚಿಗುರುಗಳನ್ನು ಬೆಳೆಸಿ ಅದನ್ನು ದೊಡ್ಡ ಒಂದು ಮರವಾಗಿ ಬೆಳೆಸಿ ಅವರಿಗೆ ಇಡೀ ನಮ್ಮ ದೇಶದ, ಹೊರ ದೇಶದ ಮಣ್ಣಿನಲ್ಲಿ ಕಲಾವಿದರಾಗಿ ಬೆಳೆಯುವಂತಹ ಅವಕಾಶವನ್ನು ಪ್ರಮೋದ್ ಅವರು ನೀಡ್ತಾ ಇದ್ದಾರೆ. ಜೊತೆಗೆ ಅವರ ಗೆಳೆಯ ನಮ್ಮ ಉದಯ್ ಅವರು ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ನಮ್ಮ ಉದಯ್ ಅವರ ಧರ್ಮಪತ್ನಿ ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ಅವರು, ಅವರ ಸಂಘಟನೆಯು ಇವರ ಜೊತೆ ಸಹಕರಿಸ್ತಾ ಇದ್ದಾರೆ. ನಾನು ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯನಾಗಿ 3 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ದೇವರಾಜ್ ಅವರ ಸಹಾಯದಿಂದ ನನಗೆ ಉದಯ್ ಅವರ ಪರಿಚಯ ಆಯಿತು. ಪುತ್ತೂರಲ್ಲಿ ಸುಮಾರು 5 ವರ್ಷಗಳ ಮೊದಲು ನಡೆದಂತಹ ಒಂದು ಮಹತ್ತರವಾದ ವಿಜೃಂಭಣೆಯ ಇಡೀ ಒಂದು ನಾಟ್ಯ ರಂಗಕ್ಕೆ ಸಾಧನೆ ನೀಡಿದಂತಹ ದೊಡ್ಡ ಒಂದು ಕಾರ್ಯಕ್ರಮ ಪುತ್ತೂರಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಅಲ್ಲಿ ಭಾಗವಹಿಸುವ ಒಂದು ಅವಕಾಶ ನನಗೆ ಯಾವತ್ತು ಸಿಕ್ಕಿತು. ವೈಜಯಂತಿ ಕಾಶಿ ಅಂತಹ ದೊಡ್ಡ ಕಲಾವಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಮಗೂ ಅವರ ಜೊತೆ ಕೂತ್ಕೊಳ್ಳುವ ಒಂದು ಅವಕಾಶ ನಮಗೂ ಅವತ್ತು ಲಭಿಸಿತು. ಅದರ ನಂತರ 1-2 ಕಾರ್ಯಕ್ರಮಕ್ಕೆ ಅವರು ಕರೆದ್ರು. ನನಗೆ ಹೋಗ್ಲಿಕ್ಕಾಗಲಿಲ್ಲ, ಬೇರೆ ಬೇರೆ ಕಾರ್ಯಗಳಿತ್ತು. ಆದರೆ ಇವತ್ತು ನಮ್ಮ ಬರಲೇಬೇಕೆಂಬ ಒಂದು ಆಸೆ ನನಗೆ ಇತ್ತು. ಯಾಕೆಂದ್ರೆ ಇಡೀ ಸಾಹಿತ್ಯ ಲೋಕದ ಹಿರಿಯರಾದ, ನಮಗೆ ಕಾಸರಗೋಡಿಗೆ ಸದಾ ಪ್ರೋತ್ಸಾಹಕರಾದ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದಕ್ಕೆ ಬರಬೇಕೆಂಬ ಒಂದು ಮನಸ್ಸು, ಒಳಗಿನ ಒಂದು ಧ್ವನಿ ಇತ್ತು, ಬರಲೇಬೇಕು ಇವತ್ತು ಅಂತೇಳಿ ಅದಕ್ಕೆ ಬಂದಿದ್ದೇವೆ. ಸರ್ ಜೊತೆ ಇರುವಂತಹ ಒಂದು ಅವಕಾಶ. ಈಗ 1 ವರ್ಷದಿಂದ ನಮ್ಮನ್ನೆಲ್ಲ ಕೋವಿಡ್ ಮಹಾಮಾರಿ ಎಲ್ಲ ದೂರ ಮಾಡಿಬಿಟ್ಟಿದೆ. ಕಾಸರಗೋಡಲ್ಲಿ ಏನೇ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡಲಿ, ಅಲ್ಲಿ ನಮ್ಮ ಹಿರಿಯರಾದ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ನಮ್ಮ ಜೊತೆ ಇರ್ತಾರೆ. ಆ ಒಂದು ಆತ್ಮೀಯತೆ, ಅವರು ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ರೆ, ಕಾಸರಗೋಡಿ ಯಾವುದೇ ಕಾರ್ಯಕ್ರಮ ನಾವು ಆಯೋಜನೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಮೊದಲು ಅವರ ಬಗ್ಗೆ ಆಲೋಚನೆ ಆಗುತ್ತೆ. ಅವರ ಆಫೀಸಿಗೆ ಬಂದು ಕರೆಯುವುದು ನಾವು ಕಡಿಮೆ, ಬಂದು ಕರೆಯದಿದ್ರು ಅವರು ನಮ್ಮ ಫೋನ್ ಕಾಲ್ಗೆ ಸ್ಪಂದಿಸಿ ಅವ್ರು ಬರ್ತಾರೆ ಅಂತ ಒಂದು ಮಹಾನ್ ವ್ಯಕ್ತಿಯ ಜೊತೆ ಇವತ್ತು ಭಾಗವಹಿಸಬೇಕು ಎಂಬ ಉದ್ದೇಶದಿಂದಲೇ ಇವತ್ತು ನಾವು ಈ ಕಾರ್ಯಕ್ರಮ ಬಂದ್ವಿ. ನಮ್ಮ ಉದಯ್ ಈ ಇಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಅವರು ಪುತ್ತೂರಲ್ಲಿ ಆ ಕಾರ್ಯಕ್ರಮ ನೋಡಿ ನನಗೆ ಅದ್ಭುತ ಆಯಿತು. ಎಷ್ಟು ದೊಡ್ಡ ಕಾರ್ಯಕ್ರಮವನ್ನು ಇವರು ಹೇಗೆ, ಯಾವ ತರ ಅರೇಂಜ್ ಮಾಡ್ತಾರೆ, ಎಷ್ಟು ಮಕ್ಕಳು, ಎಷ್ಟು ಕಲಾವಿದ ಮಕ್ಕಳು, ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಮಿಗಿಲಾದ ನೃತ್ಯಪಟುಗಳು ಅಲ್ಲಿ ತಮ್ಮ ಆ ಒಂದು ಪ್ರತಿಭೆಯನ್ನು ಅಲ್ಲಿ ತೋರಿಸಿದ್ರು. ತುಂಬಾ ಖುಷಿಯಾಯಿತು. ಅದೇ ರೀತಿ
ನಮಗೆ ಹತ್ರ ಉಳ್ಳಾಳ ಕಾಸರಗೋಡು ಅಂತ ಬೇರೆ ಬೇರೆ ಅಲ್ಲ, ನಾವು ಒಂದೇ ಕರಾವಳಿಯಲ್ಲಿ ಇದ್ದೇವೆ. ಅಲ್ಲಿ ನಮಗೆ ಕಾಸರಗೋಡಿನಲ್ಲಿ ಯಾವುದೇ ಕಾರ್ಯಕ್ರಮಗಳು ಇದ್ರು ಅದರಲ್ಲಿ ಪ್ರಮೋದ್ ಅವರ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿಯಲ್ಲಿ ಉಳ್ಳಾಳ್ ಮೋಹನ್ ಕುಮಾರ್ ಅವರ ಕಾರ್ಯಕ್ರಮ ಇರುತ್ತೆ. ಅವರ ಜೊತೆಯಾಗಿ ಅವರು ಒಂದೇ ಟೀಮ್ ಅಂತ ಹೇಳ್ಬೋದು, ಆ ತರ ಕೆಲಸಗಳು ಮಾಡ್ತಾ ಇದ್ದಾರೆ. ಇಂತಹ ಒಂದು ಪ್ರತಿಭೆಗಳನ್ನು ಬೆಳೆಸುವ ಹಾಗೂ ಒಂದು ನೃತ್ಯಕ್ಕೆ, ಸಂಗೀತಕ್ಕೆ, ಭರತನಾಟ್ಯಕ್ಕೆ, ಏನೇ ಯಾವುದೇ ಕಲೆಗಳಾಗಲಿ ಅದಕ್ಕೆ ಪ್ರೋತ್ಸಾಹ ಕೊಡುವವರು ಅಂತ ಹೇಳಿ ನಮ್ಗೆ ತುಂಬಾ ಇಷ್ಟ. ನಮ್ಮದು ಕಾಸರಗೋಡಲ್ಲಿ 1 ವರ್ಷ ಆಯಿತು ಯಾವುದೇ ಕಾರ್ಯಕ್ರಮ ಇಲ್ಲದೆ. ನಾನು ತುಳು ಅಕಾಡೆಮಿ ಅಧ್ಯಕ್ಷ ಆದ ನಂತರ ಕೇರಳ ತುಳು ಭವನ ಅಂತ ಹೇಳಿ ಒಂದು ತುಳು ಭವನಕ್ಕೆ ಒಂದು ಸ್ಥಾಪನೆ, ಒಂದು ಬಿಲ್ಡಿಂಗ್ ಅಲ್ಲಿ ಮಾಡಿದೆವು. ಆದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಬೇಕೆಂಬ ಆಸೆಯನ್ನು ಹೊತ್ತು ಅಧ್ಯಕ್ಷ ಸ್ಥಾನ ಕೊಟ್ಟಾಗ ಒಂದು ದೊಡ್ಡ ಟೈಟಲ್ ಮಾಡಿಬಿಟ್ಟೆ. ಆದ್ರೆ 1 ವರ್ಷದಲ್ಲಿ ಏನು ಮಾಡ್ಲಿಕ್ಕಾಗದೆ ಸುಮ್ಮನಾದೆ. ಹಾಗೆ ನನ್ನ ದೇವರಾಜ್ ಕೇಳ್ತಾ ಇದ್ದಾರೆ, ಉಮೇಶ್ ಸಾಲಿಯನ್ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾದಿದ್ದಾಗ ಈ ಕಾರ್ಯಕ್ರಮಗಳಾಗ್ತಾ ಇತ್ತು, ತುಳು ಅಕಾಡೆಮಿ ಅಧ್ಯಕ್ಷರಾದ ಕಾರ್ಯಕ್ರಮಗಳು ಕಮ್ಮಿ ಆಗಿದೆ ಏನು ಅಂತ ಕೇಳ್ತಾ ಇದ್ದೆ. ನಾನು ಇಲ್ಲಿ ಕಮ್ಮಿ ಆಗಲಿಲ್ಲ, ಇಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಹಾಗೆ ಕಾರ್ಯಕ್ರಮವನ್ನು ಮಾಡದಿದ್ರೆ ಈ ಕಲಾವಿದರು ಏನ್ ಮಾಡ್ಲಿ, ತುಂಬಾ ಕಷ್ಟ ನೋವು ಅನುಭವಿಸ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ತುಂಬಾ ದೊಡ್ಡ ಮನಸ್ಸು ಮಾಡಿಕೊಂಡು ಇವತ್ತು ಮತ್ತೆ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ ತುಂಬಾ ಒಂದು ಅಭಿನಂದನೆಯನ್ನು, ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲೂ ಕಾರ್ಯಕ್ರಮಗಳು ನಡೆಯುವ ಸಮಯದಲ್ಲಿ ಮತ್ತೆ ಸಂಸ್ಥೆಗಳನ್ನು, ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಈಗ ಆದಿತ್ಯವಾರದಿಂದ ಮತ್ತೆ ಕಾರ್ಯಕ್ರಮಗಳು ಶುರು ಮಾಡ್ತಾ ಇದ್ದೇವೆ. ಕಾಸರಗೋಡಿನಲ್ಲಿ ನಾವಲ್ಲಿ ಒಂದು ಕಲಾವಿದರ ಒಂದು ಸಂಘಟನೆಯನ್ನು ಮಾಡಿಕೊಂಡು ಸುಮಾರು 400ರಷ್ಟು ಕಲಾವಿದರು, ನೃತ್ಯ ಕಲಾವಿದರು, ಯಕ್ಷಗಾನ ಕಲಾವಿದರು, ನಾಟಕ ಕಲಾವಿದರು ಎಲ್ಲರೂ ಸೇರಿಸಿಕೊಂಡು ಒಂದು ಸಂಘಟನೆಯನ್ನು ಮಾಡಿ ಅದರ ಮುಖಾಂತರ ಕಲಾವಿದರೊಂದು ಕಾರ್ಯಕ್ರಮವನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ, ಆದಿತ್ಯವಾರದಿಂದ. ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಸುಮಾರು 31 ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಆದ್ರೆ ಅವರಿಗೆ ಯಾರಿಗೂ ಈಗ ದೊಡ್ಡ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಆಗುದಿಲ್ಲ. ಅದೇ ರೀತಿಯಲ್ಲಿ ರಂಗಭೂಮಿಯ ಕಲಾವಿದರು ಸಹ ಹಾಗೆ ಆಗಿದ್ದಾರೆ. ಯಕ್ಷಗಾನವು ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭವಾಗಿದೆ. ಯಕ್ಷಗಾನ ಮೇಳಗಳು, ಧರ್ಮಸ್ಥಳ ಮೇಳವಾಗಲಿ, ಕಟೀಲು ಮೇಳಗಳು ಪ್ರಾರಂಭವಾಗಿದೆ. ನಮ್ಮ ಕಾಸರಗೋಡಿಂದ ಸುಮಾರು 500ಕ್ಕಿಂತಲೂ ಮೇಲ್ಪಟ್ಟ ಯಕ್ಷಗಾನ ಕಲಾವಿದರು ಬೇರೆ ಬೇರೆ ಮೇಳಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೀಗ ಸ್ವಲ್ಪ ಸಂತೋಷದಲ್ಲಿದ್ದಾರೆ. ಮೇಳಗಳು ಪ್ರಾರಂಭವಾದಾಗ ಸಂತೋಷದಲ್ಲಿದ್ದಾರೆ. ಮನೆಗೆ ಒಂದೊತ್ತಿನ ಅಕ್ಕಿಯನ್ನು ಕೊಂಡೋಗುವ ಒಂದು ಸಂತೋಷ, ಅದು ನಾವು ಹೇಳುವಂಥದ್ದಲ್ಲ, ಅದು ಅನುಭವಿಸುವವರಿಗೆ ಅದರ ಕಷ್ಟ ಗೊತ್ತು. ಅಂತ ಒಂದು ಕಲಾವಿದರ ಒಂದು ಸಮೂಹ ನಮ್ಮೊಟ್ಟಿಗೆ ಇದೆ. ಅವರಿಗೆ ದೇಶದ ಹೃದಯವನ್ನು ನೋಡಿದವರು, ಈ ದೇಶದಲ್ಲಿ ಏನೆಲ್ಲ ಬೇಕು, ಯಾವ ರೀತಿ ದೇಶದ ದೇಶವನ್ನು ಯಾವ ರೀತಿ ಒಳ್ಳೆಯದಾಗಿ ನಡೆಸಲಿಕ್ಕೆ ಕಲಾವಿದರಿಗೆ ಸಾಧ್ಯ ಅಂತ ಅವರು ತೋರಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಮಹತ್ ಕಲಾವಿದರ ಒಂದು ವೇದಿಕೆ ಇದು. ಇಲ್ಲಿಂದ ಬೆಳೆಯುವಂತಹ ಮಕ್ಕಳು ನಾಳೆ ಇಡೀ ದೇಶಕ್ಕೆ ಹೆಸರು ತರುವಂತಹ ಮಕ್ಕಳಾಗಿ ಅವರು ಬೆಳೀತಾರೆ. ಅದೇ ರೀತಿಯಲ್ಲಿ ಹಿರಿಯ ಕಲಾವಿದರು ಸಹ ತಮ್ಮ ಪ್ರತಿಭೆಯನ್ನು ಇಲ್ಲಿ ಬೆಳೆಸ್ತಾ ಇದ್ದಾರೆ. ಈ ಒಂದು ಪ್ರತಿಭೆಗೆ ಪ್ರೋತ್ಸಾಹ ನೀಡುವಂತಹ ಎಲ್ಲ ವಿದ್ವಾನ್ ಅವರಿಗೆ ನನ್ನ ಒಂದು ರೀತಿಯ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಜಯಿಸ್ತೇನೆ. ಜೈ ಭಾರತ್. ಕಲಾವಿದರಿಗೆ ಏನೇ ಕಷ್ಟ ಬಂದರೂ ಸಂಘಟಕರಾದಂತಹ ನಾವಿದ್ದೇವೆ ಅಂತ ಹೇಳುವಂತಹ ಮಾತನ್ನ ಉಮೇಶ್ ಎಂ ಸಾಲಿಯನ್ ಅವರು ಹೇಳಿದ್ದಾರೆ. ಸರ್, ನಿಮ್ಮಂತ ಕಲಾ ಸಂಘಟಕರು ಇರುವಲ್ಲಿವರೆಗೆ ಕಲಾವಿದರಿಗೆ ಯಾವುದೇ ರೀತಿಯ ಬಡತನ ಇಲ್ಲ. ಕಲ್ಪೂರ್ನಂತ ಕಲಾ ಸಂಘಟಕರು ಇರುವವರಿಗೆ ಯಾವುದೇ ರೀತಿಯ ಹೆದರಿಕೆ ಇಲ್ಲ ಕಲಾವಿದರಿಗೆ ಅಂತ ಹೇಳ್ತಾ ಉಮೇಶ್ ಎಂ ಸಾಲಿಯನ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಇಂತಹ ಈ ಕೋವಿಡ್ ಸಂದರ್ಭದಲ್ಲಿಯೂ, ಕಷ್ಟದ ಸಂದರ್ಭದಲ್ಲಿಯೂ ಇಷ್ಟು ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ತಂಡವನ್ನ ಕಟ್ಟಿ ಬೇರೆ ತಂಡಗಳನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹದ್ದು ಒಂದು ಹೆಮ್ಮೆಯ ಕೆಲಸ. ಈ ಕಾರ್ಯಕ್ರಮದ ಬಗ್ಗೆ 2 ಅವರ ಬಾಯಿಂದಲೇ ನಮಗೆ ಒಂದು ಒಳ್ಳೆಯ ನುಡಿಗಳನ್ನ ಕೇಳಬೇಕು ಅಂತ ಹೇಳಿ ನಮಗೆ ಒಂದು ಸಂಕಲ್ಪವೋ ಏನು. ಶ್ರೀಯುತ ವಿದ್ವಾನ್ ಪ್ರಮೋದ್ ಕುಮಾರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದು 2 ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಃ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಪ್ರದೀಪ್ ಕಲ್ಕೂರ್ ಸರ್, ನಿಮಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಮುಖ್ಯ ಅತಿಥಿಯಾಗಿ ಚಂದ್ರಸ್ ಪಂಡಿತಸು ಈಗಾಗಲೇ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೂ ವೇದಿಕೆಯ ಮೇಲಿರುವಂತಹ
ಉಮೇಶ್ ಎಂ ಸಾಲ್ಯನ್ ಸರ್ ನಮಸ್ತೆ. ದೇವರಾಜ ಡಿ ಸರ್ ನಿಮಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳು. ಬಹುಶಃ ಇವತ್ತು ನಾವು ನೋಡದಂತಹ ಒಂದು ಹೊಸ ಪ್ರಪಂಚವನ್ನು ನೋಡಿದಂತಹ ನಮಗೆ ಅನುಭವ. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ, ಕಲಾವಿದರಿರ್ಬೋದು, ಯಾರಿಗೂ ಕೂಡ ನಾವು ಇಂಥ ಒಂದು ಜಗತ್ತನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಅಧ್ಯಾಪಕರು, ಗುರುಗಳಂತವರು, ಅವರು ತಮ್ಮ ಜೀವನದಲ್ಲಿ ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಇದು ಯಾಕೋ ಒಂದು ನೋವಿನ ಸಂಗತಿ ಗುರುಗಳಿಗೆ. ಒಂದು ಕಡೆ ವಿದ್ಯಾರ್ಥಿಗಳಿಲ್ಲ, ಒಂದು ಕಡೆ ಶಾಲೆ ಇಲ್ಲ. ನಮ್ಮ ಪರಿಸ್ಥಿತಿ ಅಧೋಗತಿಗೆ ಬಂದು ಬಿದ್ದ ಹಾಗೆ ಆಗಿದೆ. ಈಗ ಇನ್ನೇನೋ ಚಿಗುರುವಂತಹ ಸಂದರ್ಭ. ಭಗವಂತ ನಮ್ಮನ್ನು, ಎಲ್ಲರ ಜೀವನವನ್ನು ಮತ್ತೆ ಸುಖಕರಮಯವಾಗಲಿ ಅಂತ ಆ ನಟರಾಜನಲ್ಲಿ ಪ್ರಾರ್ಥಿಸುತ್ತಾ, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ನಮ್ಮ ನೃತ್ಯ ತರಗತಿಗಳಿಗೆ ಬರುವಂತಾಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಇದು ನಮ್ಮ ಕೊರೋನಾ ಸಂದರ್ಭ ಮುಗ್ದ ನಂತರ ಇದು ನಮ್ಮ ಪ್ರಥಮ ಕಾರ್ಯಕ್ರಮ ಸರ್. ಈ ವೇದಿಕೆಯಲ್ಲಿ ನಮಗೆ ಬಹುಶಃ ಬಹಳ ಏನೋ ಒಂಥರ ಮೌಢ್ಯದಲ್ಲಿದ್ದೆವು, ಏನೋ ಹೊಸ ಬೆಳಕನ್ನ ಕಾಣ್ತಾ ಇದ್ದೆವು. ಆ ಬೆಳಕು ಬಹಳ ದೀಪ್ಯಮಾನವಾಗಿ ಬೆಳಗ್ಲಿ, ನಮ್ಮೆಲ್ಲರ ಜೀವನವನ್ನ ಬಹಳ ಸುಖಕರವಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಇವತ್ತು ವೇದಿಕೆಗೆ ನಮ್ಮ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್. ನನಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿಯೂ ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನೀವು ಹಿಂಜರಿಲಿಲ್ಲ ವಿದ್ವಾನ್ ಪ್ರಮೋದ್ರೆ. ಇದು ನಿಮ್ಮ ಹೆಮ್ಮೆ. ಈ ನಿಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟಕರ ಅಥವಾ ಬೇರೆ ಸಂಘಟಕರ ಬೆಂಬಲವು ನಿಮಗಿದೆ. ಈ ರೀತಿ ನಿಮ್ಮ ಈ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋದಲ್ಲಿ ನಿಮಗೆ ಮುಂದಿನ ಎಲ್ಲ ಸಂಘಟಕರು ನಿಮಗೆ ಅವಕಾಶ ಕೊಟ್ಟು ನಿಮ್ಮ ಈ ಸಂಸ್ಥೆ ಅಥವಾ ನಮ್ಮ ಸಂಸ್ಥೆ ಎಲ್ಲವೂ ಉಜ್ವಲವಾಗಿ ಮುಂದುವರಿಯಲಿ, ಬೆಳೀಲಿ ಅಂತ ಹೇಳಿ ಆ ದೇವರಲ್ಲೇ ಪ್ರಾರ್ಥಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಆಗಿರುವಂತಹವರು ನಮ್ಮ ಆತ್ಮೀಯರು ದೇವರಾಜ್ ಸರ್. ದೇವರಾಜ್ ಡಿ ಬೆಂಗಳೂರು ಪದ ಎನ್ನುವಂತಹ ಸಂಘಟನೆಯನ್ನ, ಸಂಸ್ಥೆಯನ್ನ ಹುಟ್ಟು ಹಾಕಿ ಅದನ್ನ ತುಂಬು ಎತ್ತರಕ್ಕೆ ಬೆಳೆಸಿ ಸ್ವದೇಶದಲ್ಲೂ ವಿದೇಶದಲ್ಲೂ ಕಾರ್ಯಕ್ರಮಗಳನ್ನ ನೀಡುತ್ತಾ ಕಲಾವಿದರನ್ನ ಬೆಳೆಸುತ್ತಾ ಬಂದಂತಹ ಧೀಮಂತ ವ್ಯಕ್ತಿ ಅಂದ್ರೆ ಶ್ರೀಯುತ ದೇವರಾಜ್ ಸರ್ ಅವರು. ಇವರು ಈ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅದು ನಮ್ಮ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಅವರು ಇಂದಿನ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತ ನುಡಿಗಳನ್ನು ಆಡಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು ಅಂದರೆ ಸುಜ್ಞಾನ ಮೂರ್ತಿ ನೀನು, ರಕ್ಷಿಸು ನಮ್ಮನ ನವರತ. ವೇದಿಕೆ ಮೇಲಿರ್ತಕ್ಕಂಥ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಸರ್ ಅವರೇ, ಹಾಗೆ ನನ್ನ ಆತ್ಮೀಯರು ಕೇರಳ ತುಳು ಅಕಾಡೆಮಿಯಾದ ಅಧ್ಯಕ್ಷರಾದಂಥ ಉಮೇಶ್ ಎಂ ಸಾಲ್ಯನ್ ಅವರೇ, ಹಾಗೆ ಆಗಮಿಸುವಂಥ ಚಂದ್ರಹಾಸ್ ಪಂಡಿತ್ ಅವರೇ ಮತ್ತು ವಿದ್ವಾನ್ ಪ್ರಮೋದ್ ಕುಮಾರ್ ಸರ್ ಅವರೇ, ಇಲ್ಲಿಯವರೆಗೂ ನಮ್ಮ ಬಗ್ಗೆ ಅತಿ ಹೆಚ್ಚು ಉತ್ಸಾಹ ಮತ್ತು ಪ್ರೀತಿ ಎರಡನ್ನೂ ತುಂಬಿ ಪ್ರೀತಿಯ ಹೊಳೆಯ ಹರಿಸಿದಂಥ ಉದಯ್ ಕುಮಾರ್ ಅವರೇ, ರೋಹಿಣಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಕಲೆಯಿಂದ ಕಲೆಗಾಗಿ, ಕಲೆಗೋಸ್ಕರವಾಗಿ ನಾವು ನಿತ್ಯ ನಿರಂತರವಾಗಿ ಜೀವವನ್ನು ಬದುಕನ್ನು ಇಟ್ಕೊಂಡಿರುವಂಥ ಸಂಸ್ಥೆ ನೃತ್ಯ ಸೌರಭ ನಾಟ್ಯಾಲಯ ಅಂತ ಕೇಳಿದ್ದೇನೆ. ಪ್ರದೀಪ್ ಅವರ ಪರಿಚಯ ಆಗಿ ಕೆಲವು ಹೊತ್ತಾದರೂ ಕೂಡ ಎಷ್ಟೋ ವರ್ಷಗಳ ಹಿಂದಿನ ಬಾಂಧವ್ಯ ಅಂತ ಅವರ ಮುಖ ಹೇಳುತ್ತೆ ನನಗೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎನ್ನುವ ಹಾಗೆ ಯಾರ್ಯಾರಿಗೆ ಯಾವಾಗ ಎಲ್ಲೆಲ್ಲಿ ನಮಗೆ ಆಗಮನ ಆಗಬೇಕೋ, ಸೇರಬೇಕೋ ಮತ್ತು ಪ್ರೀತಿ ಬಾಂಧವ್ಯ ಬೆಳೆಯಬೇಕೋ ಅದು ಎಲ್ಲವೂ ದೈವಚಿತ್ತ. ಇಂತಹ ಕಾರ್ಯಕ್ರಮಗಳು ನೂರಾರು ಆಗಬೇಕು. ಮಕ್ಕಳ ಮನಸ್ಸು ಪ್ರಫುಲ್ಲವಾಗಬೇಕು, ಅವರ ಬದುಕು ಹಸನಾಗಬೇಕು ಅಂದರೆ ಬದುಕಲಿಕ್ಕೆ ಮನುಷ್ಯನಿಗೆ ಒಂದು ಗುರಿ ಇರಬೇಕು. ಆ ಗುರಿಯನ್ನು ತಲುಪಬೇಕಾದ್ರೆ ಪ್ರದೀಪ್ ಕುಮಾರ್ ಅಂತಹವರ ಮತ್ತು ನಮ್ಮ ಪ್ರಮೋದ್ ಕುಮಾರ್ ಅಂತಹವರ, ಸಾಲ್ಯನ್ ಅಂತಹವರ ಗುರು ಹಿಂದೆ ಇರಬೇಕು. ಇಂತಹ ಗುರುಗಳ ಮುಖೇನ ವಿದ್ಯೆಯನ್ನು ಕಲಿತ ವಿದ್ಯಾರ್ಥಿಗಳ ಬದುಕು ಮುಂದೆ ಉಜ್ವಲವಾಗಿ ಬೆಳೀತದೆ ಅನ್ನುವುದಕ್ಕೆ ಸಾಕ್ಷಿ ಈ ಕಲೆ.
ಕಲೆ ಮನಸ್ಸನ್ನು ಹರಡಿಸ್ತದೆ, ಮನುಷ್ಯನ ಬದುಕನ್ನು ರೂಪಿಸ್ತದೆ, ಹಾಗೆ ಉನ್ನತವಾಗಿರುವಂಥ ಒಂದು ಸಂಸ್ಕೃತಿಯನ್ನು ಕಲಿಸುವಂಥದ್ದು. ಇಂತಹ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ತಮ್ಮ ಬದುಕನ್ನು ಮುಡುಪಾಕಿಟ್ಟಿರುವಂತಹ ಪ್ರದೀಪ್ ಕುಮಾರ್, ರೋಹಿಣಿ ಅಂತವರಿಗೆ ಮತ್ತು ಪ್ರಮೋದ್ ಕುಮಾರ್ ಅಂತವರಿಗೆ, ಸಾಲ್ಯನ್ ಅಂತವರಿಗೆ ನಮ್ಮ ಸರ್ಕಾರಗಳು ಇನ್ನು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅನ್ನುವುದು ನನ್ನ ಅಭಿಮತ. ನನ್ನನ್ನು ಒಳಗೊಂಡ ಹಾಗೆ ಯಾರು ಕಲೆಗೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿರ್ತಾರೆ ಅವರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಮ್ಮ ಕರ್ನಾಟಕ ಕೆಲ ಸರ್ಕಾರ ಅತ್ಯುತ್ತಮವಾಗಿರುವಂಥ ಪ್ರೋತ್ಸಾಹ ನೀಡಬೇಕಾದ್ದು ಅದು ಒಂದು ಧರ್ಮ, ಕಾಯಕ ಧರ್ಮ. ಪ್ರತಿಯೊಂದು ಜೀವಿಗೂ ಸಹ ಈ ಜಗತ್ತಿನಲ್ಲಿ ಬದುಕೋದಕ್ಕೆ ಒಂದು ಹಕ್ಕಿದೆ, ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆದರೆ ಅದರ ಪ್ರಕಾರ ಯಾರ್ಯಾರಿಗೆ ಯಾವ ಯಾವ ಸವಲತ್ತುಗಳು ಸಿಗಬೇಕೋ ಅದು ನೇರವಾಗಿ ಅವರಿಗೆ ಸಿಕ್ಕಿದ್ರೆ ಮಾತ್ರ ಅದು ಸದ್ವಿನಿಯೋಗ ಆಗುತ್ತದೆ. ಒಂದು ಕಾರ್ಯಕ್ರಮ 2 ಕಾರ್ಯಕ್ರಮ ಕೊಡೋದಕ್ಕೆ ಒಂದು 20 ಕಂಡೀಷನ್ ಹಾಕಿದ್ರೆ ಪ್ರಯೋಜನ ಆಗೋದಿಲ್ಲ. ಇರುವ ಸವಲತ್ತುಗಳನ್ನು ನಿಜವಾಗಲೂ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕಾದ್ದು ಅದು ಒಂದು ಧರ್ಮ, ಅಂದರೆ ಕಾಯಕ ಧರ್ಮ. ಅಂತಹ ಕಾಯಕ ಧರ್ಮವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಇಂತಹ ವಿದ್ವಾಂಸರಿಗೆ, ಪ್ರಮೋದ್ ಕುಮಾರ್ ಅಂತವರಿಗೆ ಕಾರ್ಯಕ್ರಮವನ್ನು ನೀಡಬೇಕು, ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ನೀವು ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ಹಾಕಲಿ, ವಿದ್ಯಾರ್ಥಿಗಳ ಬೆಳೆಯಲಿ, ಈ ಸಂಸ್ಥೆ ಕೂಡ ಉಜ್ವಲ ಬೆಳೆಯಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಇಲ್ಲಿ ಕರೆಸಿ ನಾನು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಯುತರಿಗೆ, ಈ ಸಂಸ್ಥೆಗೆ ಮತ್ತು ರೋಹಿಣಿಯವರಿಗೆ, ಉದಯವರಿಗೆ ಒಂದು ಸತ್ತ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ, ಕಲಾಭಿಮಾನಿಗಳಿಗೆ ಒಂದು ಸತ್ತ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಹಿತ ನುಡಿಗಳನ್ನಾಡಿದಂತಹ ಶ್ರೀಯುತ ದೇವರಾಜ್ ಸರ್ಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದಿನ ಕಾರ್ಯಕ್ರಮವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿರುವಂತಹ ಕೆಲವರನ್ನ ಗುರುತಿಸಬೇಕು ಅಂತೇಳಿ ನಾವು ಅಂದುಕೊಂಡಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆಯಲ್ಲಿ ಶ್ರೀಮತಿ ಲಾವಣ್ಯ ಸುಧಾಕರ್ ಇವರನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಕಲ್ಪೂರ್ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ. ಶ್ರೀಮತಿ ಲಾವಣ್ಯ ಸುಧಾಕರ್. ಮೃದಂಗದಲ್ಲಿ ಶ್ರೀಯುತ ವಿದ್ವಾನ್ ಶ್ರೀ ಮನೋಹರ್ ರಾವ್. ಕೊಳಲಿನಲ್ಲಿ ಶ್ರೀಯುತ ಅಭಿಷೇಕ್. ಪ್ರಸಾದನದಲ್ಲಿ ಶ್ರೀಯುತ ನಾಗರಾಜ್ ಪೆರ್ಲಂಪಾಡಿ ಹಾಗೂ ದಿಲೀಪ್ ಕುಮಾರ್ ಪಜೀರ್. ಉಮೇಶ್ ಎಂ ಸಾಲ್ಯನ್ ಅವರು ಗೌರವಿಸಬೇಕು. ದಿಲೀಪ್ ಕುಮಾರ್. ಅಧ್ಯಕ್ಷರ 2 ಹಿತ ನುಡಿಗಳು. ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್, ಕಲ್ಕೂರ ಪ್ರತಿಷ್ಠಾನ, ಮಂಗಳೂರು. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರ ಪರವಾಗಿ ಪ್ರಪ್ರಥಮವಾಗಿ ಮಹೀತ್ ಅವರಿಗೆ ನನ್ನ ಸಂಭ್ರಮದ ನಮನಗಳನ್ನು ಹೇಳ್ತಾ, ಸಂಭ್ರಮದ ನಮನ ಅಂತ ಒತ್ತಿ ಹೇಳ್ತೇನೆ ನಾನು. ಬಂಧುಗಳೇ, ನಮ್ಮನ್ನೆಲ್ಲರನ್ನು ಬೆಳಕಾಗಿ ಪ್ರಪಂಚಕ್ಕೆ ಭಗವಂತ ಕೊಡ ಮಾಡಿದ್ದಾನೆ. ಅವನ ಅನುಗ್ರಹದಿಂದ ಬೆಳಕಾಗಿ ನಾವು ಈ ಭೂಮಿಯಲ್ಲಿ ಬದುಕನ್ನು ಕಂಡಿದ್ದೇವೆ. ಎಲ್ಲ ಧರ್ಮಗಳ ಸಾರವು ಬೆಳಕೆ.
ಕತ್ತಲನ್ನು ಯಾವ ಧರ್ಮವೂ ಸಾರುವುದಿಲ್ಲ. ಎಲ್ಲ ದೇಶಗಳ ಒಳ ಆಂತರ್ಯದ ಸಂಸ್ಕೃತಿಯ ಸಚ್ಚಿಂತನೆಗಳು ಅದು ಬೆಳಕೆ. ಎಲ್ಲ ದೇಶದ ನಾಗರಿಕರು ಈ ವಿಶ್ವದ ಬೆಳಕೆ. ವಿಶ್ವಮಾನವದ ಪರಿಕಲ್ಪನೆ ಕುವೆಂಪು ಅವ್ರದ್ದು ಅದೇ, ಬೇರೇನಲ್ಲ. ಆದರೆ ಮಾತೃಗರ್ಭದಿಂದ ಹುಟ್ಟಿದ ನಂತರ ಆ ಮಗು ಪ್ರಥಮವಾಗಿ ತಾಯಿಗೆ ಬೆಳಕಾಗ್ತಾನೆ ತನ್ನ ಸಾಧನೆಯೊಂದಿಗೆ. ತದನಂತರ ತನ್ನ ಕುಟುಂಬಕ್ಕೆ ಬೆಳಕಾಗಿ ಕಾಣಿಸ್ಕೊಳ್ತಾನೆ. ಆ ಬೆಳಕಿನ ಪ್ರಭಾವ ಊರಿಗೆ ಬೀರ್ತಾ ಊರಿಗೆ ಬೆಳಕಾಗ್ತಾನೆ, ಭಾಷೆಗೆ ಬೆಳಕಾಗ್ತಾನೆ, ಧರ್ಮಕ್ಕೆ ಬೆಳಕಾಗ್ತಾನೆ, ರಾಷ್ಟ್ರಕ್ಕೆ ಬೆಳಕಾಗ್ತಾನೆ, ವಿಶ್ವಕ್ಕೆ ಬೆಳಕಾಗ್ತಾನೆ. ಈ ಸದಾಶಯ ನಮ್ಮೆಲ್ಲರದು. ಆ ಉಗಮ ಅದು ಬಾಲ್ಯಕಾಲದಿಂದ ಆರಂಭವಾಗುವಂಥದ್ದು. ಕೃಷ್ಣನ ಲೀಲೆ ಅದು ಬಾಲಕೃಷ್ಣನಿಂದ ಆರಂಭವಾಗುವಂಥದ್ದು ತಾನೆ. ಹಾಗಾಗಿ ಪ್ರಥಮವಾಗಿ ಆ ಪುಟಾಣಿ ಬಾಲಕನಿಗೆ ನಾನು ನನ್ನ ಗೌರವದ ನಮನವನ್ನು, ಸಂಭ್ರಮದ ನಮನವನ್ನು ಹೇಳಿದ್ದೆ ನಿಮ್ಮೆಲ್ಲರ ಪರವಾಗಿ. ನಮ್ಮೆಲ್ಲರ ಮಕ್ಕಳು ಬೆಳಕಾಗಬೇಕು ತಾನೆ. ವಿದ್ಯೆ ಒಂದೇ ನಮಗೆ ಬದುಕನ್ನು ಕೊಡಬಲ್ಲುದೋ? ಪ್ರಾಜ್ಞರ ಒಂದು ಚಿಂತನೆ ಇದೆ, ನಾನು ಇತ್ತೀಚಿನ ದಿನಗಳಲ್ಲಿ ಯಾವಾಗಲೂ ಹೇಳಲಿಕ್ಕುಂಟು. ಎಲ್ಲ ವೇದಗಳ ಸಾರ, ಎಲ್ಲ ಧರ್ಮಗಳ ಸಾರ ಆರಂಭದಲ್ಲಿ ಹೇಳಿದಾಗೆ ಬೆಳಕು ಅಥವಾ ಶಾಸ್ತ್ರ. ಕೆಲವರು ಅದನ್ನು ಬೆಳಕನ್ನು ಬೆಳಕಾಗಿ ಪ್ರಜ್ವಲಿಸುವಂತೆ ನಮ್ಮ ಬದುಕಿಗೂ ಶಕ್ತಿಯನ್ನು ನೀಡುವ ನೆಲೆಯಲ್ಲಿ ನಮ್ಮನ್ನು ಪ್ರಚೋದಿಸ್ತಾರೆ. ಧರ್ಮಗುರುಗಳ ರೂಪದಲ್ಲಿ, ಪ್ರವಚನಕಾರರ ರೂಪದಲ್ಲಿ, ಧುರೀಣರ ರೂಪದಲ್ಲಿ, ರಾಜರ ರೂಪದಲ್ಲಿ. ಕೆಲವರು ಬೆಳಕನ್ನು ಒಂದರ್ಥದ ಬೆಂಕಿಯಾಗಿ ತೋರಿಸುವ ಪ್ರವೃತ್ತಿಯನ್ನು ನಾವು ಕಂಡಿದ್ದೇವೆ. ಇಡೀ ಪ್ರಪಂಚದಲ್ಲಿ ನಾವು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ರಾಜ್ಯ, ನಮ್ಮ ಪ್ರದೇಶ ಹೇಳಬೇಕಾಗಿಲ್ಲ. ಅದು ನಮಗೆ ಬೆಳಕನ್ನು ಬೆಂಕಿಯಾಗಿ ತೋರಿಸುವಂಥ ಪ್ರವೃತ್ತಿ ಅವಶ್ಯಕತೆ ಇಲ್ಲ. ನನ್ನ ಬಿಳಿ ಅಂಗಿಯಲ್ಲೂ ಕಪ್ಪು ಚುಕ್ಕಿ ಇದ್ದದ್ದೇ. ಬಿಳಿಯನ್ನು ಸಂಭ್ರಮಿಸಬೇಕೆ ವಿನಃ ಕಪ್ಪನ್ನು ಸಂಭ್ರಮಿಸುವುದಲ್ಲ, ವಿಕೃತವನ್ನು ಸಂಭ್ರಮಿಸುವುದಲ್ಲ. ಬೆಂಕಿಯನ್ನು ಸಂಭ್ರಮಿಸಿದರೆ ಅದು ಪ್ರಪಂಚವನ್ನೇ ಸುಡಬಲ್ಲದು, ನಮ್ಮ ಮನೆಯನ್ನು, ನಮ್ಮನ್ನು ಮಾತ್ರ ಅಲ್ಲ. ಆದರೆ ಬಿಳಿಯನ್ನು ಸಂಭ್ರಮಿಸಿದರೆ, ಆ ಬೆಳಕನ್ನು ಸಂಭ್ರಮಿಸಿದರೆ ಜಗತ್ತೇ ಬೆಳಕಾಗುತ್ತಾನೆ. ಈ ನೆಲೆಯಲ್ಲಿ ಧರ್ಮಶಾಸ್ತ್ರದ, ವೇದ ಪುರಾಣಗಳ ಚಿಂತನೆ, ಶಾಸ್ತ್ರ ಅದು ಯಾವತ್ತೂ ಸುಳ್ಳಲ್ಲ. ಆದರೆ ನಾವು ಶಾಸ್ತ್ರಿಗಳು ಸುಳ್ಳಾಗಬಹುದು, ಯಾಕಂದರೆ ಅಧ್ಯಯನಶೀಲದ ಕೊರತೆ ಅದು. ನಾವೆಲ್ಲ ಶಾಸ್ತ್ರಿಗಳೇ. ಶಾಸ್ತ್ರಿ ಅಂದರೆ ಶಾಸ್ತ್ರವನ್ನು ಅರಿತವ ಶಾಸ್ತ್ರಿಗಳೇ. ಅದು ಭರತನಾಟ್ಯ ಇರ್ಬೋದು, ಅದು ವಿಜ್ಞಾನ ಇರ್ಬೋದು, ಅದು ಜ್ಞಾನ ಇರ್ಬೋದು, ಸಂಗೀತ ಇರ್ಬೋದು, ವೇದ ಇರ್ಬೋದು, ಸಿರಿನುಡಿ ಪ್ರಾರ್ಥನೆಗಳು ಇರಬಹುದು, ಏನೇ ಇರ್ಬೋದು. ಅಧ್ಯಯನಶೀಲ ಪ್ರವೃತ್ತಿ ಸಾಧನೆಯೊಂದಿಗೆ ನಾವು ಶಾಸ್ತ್ರಿಗಳಾದಾಗ ಶಾಸ್ತ್ರ ಸುಳ್ಳಲ್ಲ ಎನ್ನುವಂಥ ಅರಿವಿಗೆ ನಾವು ಬರಲಿಕ್ಕೆ ಆರಂಭವಾಗ್ತದೆ. ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ, ಅರ್ಥಾತ್ ಇತ್ತೀಚಿನ ವರ್ಷದಲ್ಲಿ, ಒಂದು ವರ್ಷ ನಮಗೆ ಕಳೆದು ಹೋಗಿದೆ, ಶಾಸ್ತ್ರವೇ ಶಸ್ತ್ರವಾದ ಪರಿಣಾಮವೂ ಏನೋ ಬೇರೆ ಬೇರೆ ನೆಲೆಗಳಲ್ಲಿ ಜಗತ್ತಿನಲ್ಲಿ ಬೆಂಕಿ ಉಂಟಾಯಿತು, ಅರ್ಥಾತ್ ಅರಾಜಕತೆ ಉಂಟಾಯಿತು. ಪರಿಸರ, ಪ್ರಕೃತಿ ಅಭಿವೃದ್ಧಿಯ ನೆಲೆಯಲ್ಲಿ ಒಂದರ್ಥದಲ್ಲಿ ನಾವು ಬೇಡ ಹೇಳಲಿಕ್ಕಾಗುವುದಿಲ್ಲ. ಅಭಿವೃದ್ಧಿ ಬೇಕು ತಾನೆ, ಚತುಷ್ಪಥ ರಸ್ತೆ ಬೇಕು ತಾನೆ, ಕಾರ್ಖಾನೆಗಳು ಬೇಕು ತಾನೆ. ಆದರೆ ಬಹುಶಃ ಶಾಸ್ತ್ರದ ಒಳ ಆಂತರ್ಯದ ಶಕ್ತಿಯ ಅನುಭವದ ಕೊರತೆ ಏನೋ, ನಾವು ಅದನ್ನು ನಾಶ ಮಾಡಬೇಕಾಯಿತು. ನಾಶ ಅಂತ ಯಾಕೆ ಹೇಳಬೇಕು? ಅದನ್ನು ಒಂದು ರೀತಿಯಲ್ಲಿ ವಿಘ್ನ ಮಾಡಬೇಕಾಯಿತು, ಭಗ್ನ ಮಾಡಬೇಕಾಯಿತು. ಪರಿಣಾಮ ಪ್ರಕೃತಿ ಮಾತಾಡಲಿಕ್ಕೆ ಶುರು ಮಾಡಿತು. ಅದುವೇ ಕೊರೋನಾ, ಬೇರೆ ಏನಲ್ಲ. ಈ ಪ್ರಕೃತಿಯ ಒಳಗೆ ನಾವು ಮಾತ್ರ ಈ ಜೀವರಾಶಿಗಳಲ್ಲ, ಸಾಕಷ್ಟು ಜೀವರಾಶಿಗಳಿದೆ. ಒಂದು ಪದರದ ಜೀವರಾಶಿಗಳ ನಿರ್ನಾಮವಾದರೆ ಒಳ ಪದರದ ಜೀವರಾಶಿಗಳು ವಿಜೃಂಭಿಸಲಿಕ್ಕೆ ಆರಂಭವಾಗ್ತದೆ. ಕಪ್ಪು ಕಲೆ, ಕಪ್ಪು ಬಣ್ಣ, ಬೆಂಕಿ, ಅದೇ ಬೆಳಕು, ಅದೇ ಬೆಂಕಿ. ಬೆಳಕು ಹೋದಾಗ ಬೆಂಕಿ ತಾನೇ ವಿಜೃಂಭಿಸುವುದು. ಅದುವೇ ಕೊರೋನಾ. ಒಂದು ವರ್ಷ ಇಡೀ ಅದನ್ನು ಅನುಭವಿಸಿದೆವು. ಮೃದಂಗ ತಜ್ಞರ ಮೃದಂಗ ಮಾತನಾಡಲೇ ಇಲ್ಲ ಒಂದು ವರ್ಷ. ಶಾಸ್ತ್ರಜ್ಞರ ಶಾಸ್ತ್ರ
ಅದಕ್ಕೆ ವೇದಿಕೆ ಅಥವಾ ಯಜ್ಞಾದಿಗಳು ಅದು ಒದಗಿ ಬರಲೇ ಇಲ್ಲ. ಇನ್ನು ನೃತ್ಯ ಗುರುಗಳಂತೂ ನಟವಾಂಗ ಮಾಡಬೇಕಂದ್ರೆ ಅವರ ನಟವಾಂಗಕ್ಕೆ ಅವಕಾಶವೇ ಲಭ್ಯವಾಗಲಿಲ್ಲ. ಪ್ರತಿಭೆಗಳ ಅನಾವರಣಕ್ಕೆ ಸೂಕ್ತ ವೇದಿಕೆ ಬೇಕು ತಾನೆ, ಬೇರೆ ಯಾವುದಕ್ಕಲ್ಲ. ಈ ಬೆಳಕು ನಾಳೆ ಬೆಂಕಿ ಆಗಬಾರ್ದು, ಬೆಳಕಾಗಬೇಕು ಎನ್ನುವ ನೆಲೆಯಲ್ಲಿ ಅವರವರದೇ ಸಾಧನೆಯ ದಿಕ್ಕಿನಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಒಂದರ್ಥದಲ್ಲಿ ಭಯ ನಿರ್ಮಾಣ ಆಗಿದೆ, ಹೌದು, ಸುಳ್ಳಲ್ಲ ಅದು. ನಮ್ಮ ದೇಶ ಅಂತೂ ಶಾಸ್ತ್ರದ ಒಂದಷ್ಟು ಜೀವನಾನುಭವ ಅಥವಾ ಜೀವನ ಧರ್ಮದ ನಡೆಯಲ್ಲಿ ಇದ್ದ ಕಾರಣ ಆಯುರ್ವೇದವೂ ಶಾಸ್ತ್ರವೇ, ವೇದ ಪುರಾಣಗಳು ಶಾಸ್ತ್ರವೇ, ಇಲ್ಲ ನಮ್ಮ ಆರಾಧನಾ ಕ್ರಮಗಳು ಶಾಸ್ತ್ರವೇ, ಸಿರಿಪಾರ್ಧನಗಳು ಶಾಸ್ತ್ರವೇ, ಜನಪದೀಯ ಜೀವನದ ದಾರಿಯೂ ಶಾಸ್ತ್ರವೇ, ನಮ್ಮ ದಿರಿಸು, ನಮ್ಮ ಆಹಾರ ಪದ್ಧತಿ, ಆಚಾರ ವಿಚಾರ, ಕೃಷಿ ಸಂಸ್ಕೃತಿ ಎಲ್ಲವೂ ಶಾಸ್ತ್ರವೇ. ಒಂದಷ್ಟು ಇನ್ನೂ ತಳಮಟ್ಟದಲ್ಲಿ ಅದು ಉಳ್ಕೊಂಡಿದ್ದು, ನಾಶ ಆಗಲಿಲ್ಲ. ಹಾಗಾಗಿ ಈ ಮೂರನೇ ಮಹಾಯುದ್ಧ ಎನ್ನುವಂಥ ಕೊರೋನಾದ ವ್ಯವಸ್ಥೆಯೊಂದಿಗೆ ನಾವು ಗೆದ್ದು ಬಂದಿದ್ದೇವೆ, ನಿರ್ಭಯವಾಗಿ ಹೇಳ್ಬೋದು, ಗೆದ್ದು ಬಂದಿದ್ದೇವೆ. ಇಡೀ ಪ್ರಪಂಚದಲ್ಲಿ, ಇಡೀ ಪ್ರಪಂಚದ ಇನ್ನಿತರ ಭಾಗ ಇನ್ನೂ ಅದರ ಜೊತೆಗೆ ಸರಸೋ ಸಮರಸೋ ಮಾಡ್ತಾನೇ ಇದೆ, ನಾವು ಕಾಣ್ತಾ ಇದ್ದೇವೆ. ನಮ್ಮೆಲ್ಲ ಬಂಧುಗಳಿದ್ದಾರೆ. ಕಾರಣ ಸ್ಮೃತಿಭ್ರಂಶ ಆಗುವಂಥ ಜೀವನದ ಕ್ರಮ ನಮ್ಮಲ್ಲಿಲ್ಲ. ನಮ್ಮದು ಸಂಭ್ರಮಿಸುವ ಸಂಸ್ಕೃತಿ, ನೃತ್ಯೋತ್ಸವ, ಉತ್ಸವದ ಸಂಸ್ಕೃತಿ, ಉತ್ಸವದ ಚಿಂತನೆ. ಓರ್ವ ಸಾಧಕ ಆತನ ದೇಹಾಂತ್ಯವಾದರೂ ಸಮಾರಾಧನೆ ಮುಖಾಂತರ ಆತನ ಜೀವನದ ಗುಣಧರ್ಮವನ್ನು ನಾವು ಅನುಭವಿಸುವಂಥ ಒಂದು ಸಂಸ್ಕೃತಿ, ಅಳುವ ಸಂಸ್ಕೃತಿ ಅಲ್ಲ. ನಮ್ಮ ಶಾಸ್ತ್ರವೇ ಇದೆಯಲ್ಲ. ಮಹಾಯುದ್ಧವೋ ಏನೋ ಯುದ್ಧದ ರೀತಿಯ ಮಹಾಭಾರತದ ಯುದ್ಧ ಕಾಲದಲ್ಲಿ ಅರ್ಜುನ ಬಾಣವನ್ನು ಹಿಡಿದು ಯುದ್ಧ ಭೂಮಿಯಲ್ಲಿ ನಿಂತಾಗ ಕೃಷ್ಣ ಆತನಿಗೆ ಸಾರಥಿ. ನೀವೆಲ್ಲ ಭರತನಾಟ್ಯದ ನೆಲೆಯಲ್ಲಿ ಅದರ ವಿಶೇಷವಾಗಿ ಅಧ್ಯಾಪಕ ಬಂಧುಗಳು ನಿಮಗೆ ಅದರ ಶಕ್ತಿಯನ್ನು ಕೊಟ್ಟಿರ್ಬೋದು. ಜಡತ್ವ ಬಂತು ಅರ್ಜುನನಿಗೆ, ನನ್ನ ಬಂಧುಗಳನ್ನು, ನನ್ನ ವಿವರಗಳನ್ನು, ಈ ವಿಕೃತ ವ್ಯವಸ್ಥೆಯ ರೂವಾರಿಗಳನ್ನು ನಾನು ಹೇಗೆ ಕೊಲ್ಲಿ, ವಿಕೃತ ವ್ಯವಸ್ಥೆಗಳು ಹೇಗೆ ಕೊಲ್ಲಿ. ಆದರೆ ಕೃಷ್ಣನ ಗೀತೋಪದೇಶ ಆತನ ಬದುಕಿಗೆ ಪುನಶ್ಚೇತನವನ್ನು ನೀಡಿ ಪರಿಣಾಮ ದುಷ್ಟ ಸಂಹಾರ ಆಯಿತು, ಶಿಷ್ಟ ರಕ್ಷಣೆ ಆಯಿತು, ಧರ್ಮ ಸಂಸ್ಥಾಪನೆ ಆಯಿತು. ಅದರ ಜೊತೆಗೆ ಭಗವದ್ಗೀತೆ ಅಂತ ಮಹಾನ್ ಗ್ರಂಥ ಅದು ಪ್ರಪಂಚಕ್ಕೆ ಕೂಡ ಮಾಡಲ್ಪಟ್ಟಿತು. ಅದುವೇ ಶಾಸ್ತ್ರ, ಅದುವೇ ಸಾಹಿತ್ಯ, ಸಹಿತವಾದ ಚಿಂತನೆಗಳ ಸಂಗ್ರಹವೇ ಸಾಹಿತ್ಯ. ಅದು ಇಂತಹ ಒಂದು ಮಂಥನದ ಪ್ರಕ್ರಿಯೆಯಲ್ಲಿ ಕೂಡ ಮಾಡುವಂಥದ್ದು. ಈ ಸಂದಿಗ್ಧ ಕಾಲಘಟ್ಟದಲ್ಲಿ ನಿತ್ಯ ಸೌರಭ ನಾಟ್ಯಾಲಯ, ನನಗೆ ತಿಳಿದ ಹಾಗೆ ಉದಯ್, ರೋಹಿಣಿ ಉದಯ್ ಇವರು ಪ್ರಸಿದ್ಧ ಯಕ್ಷಗಾನದ ಮನೆತನದಿಂದ ಬಂದವರು. ನಯನ್ ಕುಮಾರ್ ಅವರು ನೆಲೆಸಬೇಕು. ನಾನು ಯಕ್ಷಗಾನ ಅಂದರೆ ಹಾಗೆ ತಾನೆ, ಪ್ರತಿ ಸಲ ಪ್ರತಿ ದಿನದ ವೇದಿಕೆಯಲ್ಲಿ ವಿಕೃತಗಳ ತಾಂಡವವನ್ನು ಆಡಿಸುವಂತೆ ಮಾಡಿ ರೌದ್ರಾವತಾರದಲ್ಲಿ ವೀರ ರಸದೊಂದಿಗೆ ಕಡೆಗೆ ದುಷ್ಟ ಸಂಹಾರ ಆಗಿ ಶಿಷ್ಟ ಸಂಸ್ಕೃತಿಯ ಪುನರುತ್ಥಾನ. ದಿನನಿತ್ಯ ನಾವು ದೇವಿ ಮಾತೆ ನೋಡ್ತೇವಲ್ಲ, ಇಲ್ಲಿ ಸಾವಿರಾರು ಸಲ. ನಮಗದು ಬೇಡ ಅಂತ ಅನಿಸುವುದೇ ಇಲ್ಲ. ಅಂದರೆ ನಮ್ಮ ಮನಸ್ಸಿನಲ್ಲಿರುವ ವಿಕೃತಗಳನ್ನು ಅದು ಹೊರಗೆ ಹಾಕ್ತದೆ. ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಶಾಸ್ತ್ರದ ಹೆಸರಲ್ಲಿ, ಸಂಸ್ಕೃತಿಯ ಹೆಸರಿನಲ್ಲಿ ಸಜ್ಜನಿಕೆ ವಿಜೃಂಭಿಸಲಿಕ್ಕೆ ಆರಂಭವಾಗ್ತದೆ. ಸಂಹಾರ ಆದಾಗ ದೇವಿ ನಮಗೆ ಅನುಗ್ರಹಿಸ್ತಾಳೆ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಒಳಗಿರುವಂಥ ಈ ವಿಸ್ಮೃತತೆ ಹೊರಗೆ ಹೋಗಿ ಇನ್ನೊಂದು ಗೀತೆಯಂಥ ಒಂದು ಚಿಂತನೆ ಅಥವಾ ಒಂದು ಆವೇಶ ನಮ್ಮ ಜೀವನದಲ್ಲಿ ಪುನರುತ್ಥಾನ. ಅದೇ ಸಂಸ್ಕೃತಿ, ಕಲೆ ಸಾಹಿತ್ಯ ಸಂಸ್ಕೃತಿ. ಬಹುಶಃ ಅವರ ಈ ಕಾರ್ಯ, ಈ ಸಂದಿಗ್ಧತೆಯ ಕಾಲದಲ್ಲಿ ಶ್ರೀಯುತ ವಿದ್ವಾನ್ ಪ್ರಮೋದ್ ಕುಮಾರ್ ಅವರು ಬಹಳ ಮಾರ್ಮಿಕವಾಗಿ ನುಡಿದರು. 1 ವರ್ಷ ಇಡೀ ನಾವು ಕೂತ್ಕೊಂಡು ಪ್ರಥಮ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವಂತ. ಮೃದಂಗದ ಶ್ರೀಯುತರು ಬಂದು ಅವರು ಬಹಳ ಹಳೆಯ ಅಥವಾ ಕೊಳಲನ ನಾದ ಕೊಡಿಸುವವರು ಅದೆಷ್ಟು ಸಂತೋಷದಿಂದ, ಅದು ಬಿಸಿಯಾಗಲೇ ಇಲ್ಲ 1 ವರ್ಷ ಇಡೀ. ಇವತ್ತು ಸ್ವಲ್ಪ ಅದು ಬಿಸಿ ಅನುಭವವನ್ನು ಕಂಡುಕೊಂಡು ನಮಗೆ ಸಂಭ್ರಮದ ತರಂಗಗಳನ್ನು ನೀಡಿತೋ ಏನೋ, ಸಂತೋಷದಿಂದ. ಈ ಸಂದಿಗ್ಧ ಕಾಲದಲ್ಲಿ ಬಹುಶಃ ಜಡತ್ವದಿಂದ ಚೇತನದ ದಾರಿಯ ನೆಲೆಗೆ ನೃತ್ಯೋತ್ಸವದ ಸ್ವರೂಪದಲ್ಲಿ ನಮಗೆ ಈ ಸಂಭ್ರಮವನ್ನು ಐತಿಹಾಸಿಕವಾದ ಈ ಪುರಭವನದಲ್ಲಿ, ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಉಣಬಡಿಸ್ತಾ ಇದ್ದಾರಲ್ಲ, ಇಡೀ ಸಮಸ್ತ ಸಾರಸ್ವತ ಲೋಕದ ಪರವಾಗಿ ನಾನು ಅವರಿಗೆ ನಮೋ 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 ಅಂತ ನಮನಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಅಭಿನಂದನೆಗಳನ್ನು. ಜಾಗ್ರತೆ ಇರಬೇಕು. ಒಂದರ್ಥದ ಯಾವುದೋ ಬಂಡು ಧೈರ್ಯಕ್ಕೆ ಒಳಗಾಗಿ ಕೊರೋನಾ ಇಲ್ಲ ಏನಾಗ್ತದೆ, ಬಂಡು ಧೈರ್ಯ ಬೇಕಾಗಿಲ್ಲ, ಇದೇ ಖಂಡಿತ.
ಅದರೊಂದಿಗೆ ಬದುಕುವಂಥ, ಅದರೊಂದಿಗೆ ಸೆಣಸಾಟ ಅಲ್ಲ, ಅದರೊಂದಿಗೆ ನಾವು ದುಷ್ಟ ಚಿಂತನೆಯನ್ನು ಗೆಲ್ಲಬೇಕಂತೆ. ದುಷ್ಟ ಚಿಂತನೆಯನ್ನು ಸೋಲಿಸುವುದಲ್ಲ, ದುಷ್ಟ ಚಿಂತನೆಯನ್ನು ಗೆಲ್ಲಬೇಕು. ಆ ಗೆಲ್ಲುವ ಪ್ರಕ್ರಿಯೆ ಒಂದು ಪ್ರಾರಂಭದ ಚಿಂತನೆ ಇದು. ಏನೇ ಆಗಲಿ, ಆ ಕಲಾವಿದ ಬಂಧುಗಳಿಗೆ ನಾನು ಹೇಳಿದೆಲ್ಲ ಹಾಗೆ, ಈಗಾಗಲೇ ವೇದಜ್ಞರಿಗೆ ಯಜ್ಞ ಯಾಗಾದಿಗಳು ಬೇಕಂತೆ, ಅಧ್ಯಾಪಕರಿಗೆ ವಿದ್ಯಾರ್ಥಿಗಳು ಬೇಕಂತೆ. ಆದರೆ ಕಲಾ ಸಾಹಿತ್ಯ ಸಂಸ್ಕೃತಿಯನ್ನು, ಆ ಸಂಭ್ರಮವನ್ನು ಅಥವಾ ಸಾಧನೆಯನ್ನು ಅದುಮಿಟ್ಟುಕೊಳ್ಳುವವರಿಗೆ ಅಥವಾ ಅವರೊಳಗೆ ಅಂತರ್ಗತ ಮಾಡಿಕೊಂಡವರಿಗೆ ಸಾಧನೆಯೊಂದಿಗೆ ಅನಾವರಣ ಮಾಡಲಿಕ್ಕೆ ಇಂತಹ ವೇದಿಕೆಗಳು ಬೇಕು. ಈ ವೇದಿಕೆಗಳ ಮುಖಾಂತರ ಇದನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದಾರಲ್ಲ, ಇದು ಆರಂಭ ಅಷ್ಟೇ. ಇನ್ನಿತರ ಎಲ್ಲ ನೃತ್ಯ ಸಂಸ್ಥೆಗಳಿಗೆ, ಇನ್ನಿತರ ಎಲ್ಲ ಸಾಹಿತ್ಯ ಕಲೆಯ ಸಂಸ್ಕೃತಿಗಳಿಗೆ ಇದು ಪ್ರೇರಣೆ ನೀಡುವಂತಹ ನಾಂದಿ ಸ್ವರೂಪದ ವೇದಿಕೆಯಾಗಿ ಭಗವಂತ ಎಲ್ಲರಿಗೆ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಯುತ ಉಮೇಶ್ ಅವರಾಗಲಿ, ಉಮೇಶ್ ಸಾಲಿಯಾನವರು ಕಳೆದ 20-25 ವರ್ಷದ ಒಳಗಿನ ನಮ್ಮ ನಂಟು, ಕನ್ನಡದ ಹೋರಾಟದ ಭೂಮಿಕೆಯಲ್ಲಿ. ಅದರ ಅರ್ಥ ಮಲಯಾಳ ವಿರುದ್ಧ ಅಲ್ಲ, ಅದು ಒಂದು ಭಾರತೀಯ ಭಾಷೆ. ನಮಗೆ ಹಿಂದಿ ಬೇಡ ಅಂತೆ. ಎಷ್ಟು ವಿಕೃತ ನೋಡಿ, ಕೆಲವರದು ವಿಕೃತ ಮನಸ್ಸಿನವರದು, ಎಲ್ಲರದಲ್ಲ. ಇಂಗ್ಲಿಷ್ ಆಗಬಹುದಂತೆ, ಇಂಗ್ಲಿಷು ಬೇಕು. ಸಂಸ್ಕೃತ ಅಂತರ್ಗತ ಭಾರತೀಯ ಭಾಷೆಗಳು ಅಂತ ಕೈಯಾರು ಯಾವತ್ತೂ ಹೇಳಿದ್ದಾರೆ, ಕೈಯಾರು ಯಾವತ್ತು. ಅದರಲ್ಲಿ ಹಿಂದಿ. ನಮ್ಮ ಕನ್ನಡ ಭಾಷೆ ಅಂದರೆ ಶ್ರೀಗಂಧದ ನಾಡಿದು, ಕನ್ನಡ ಅಂತರ್ಗತ ಭಾರತೀಯ ಭಾಷೆಗಳು. ಅದು ಹೇಳಿ ಕೇಳಿ ತವಳೋ ಭೂಮಿ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ, ಪಾಲಿ ಭಾಷೆ ಎಲ್ಲವನ್ನು ಒಳಗೊಂಡಂತ. ಆದರೆ ನಾವು ವ್ಯವಹಾರದಲ್ಲಿ, ನಾವು ನಿಜ ಜೀವನದಲ್ಲಿ ನಾವು ತವಳುವ ಜೀವನ ಸಂಸ್ಕೃತಿಯ ಬದುಕುವರು. ತವಳುವ ಜೀವನ, ದೇವತಾರಾಧನೆ ಮತ್ತು ದೈವಾರಾಧನೆ, ಭೂತ ಇವುಗಳೊಂದಿಗೆ ದೇವತಾನ ಸ್ತುತಿ, ವೇದವೂ ಬೇಕು, ನಾದವೂ ಬೇಕು, ಸಂಭ್ರಮವೂ ಬೇಕು, ಜನಪದವೂ ಬೇಕು. ಈ ರೀತಿಯ ಪರಿಕಲ್ಪನೆ. ಆದರೆ ಅನುಷ್ಠಾನದಲ್ಲಿ ನಮ್ಮ ಯಕ್ಷಗಾನ ಭೂಮಿಕೆ ಬನ್ನಿ, ಬಹುಶಃ ಶ್ರೀಯುತ ದೇವರಾಜ್ ಅವರು ಇಲ್ಲಿ ಬಂದಿದ್ದಾರೆ, ಅವರು ಕಂಡಿರಬೇಕು, ಆ ಸುಖವನ್ನು ಅನುಭವಿಸಿರಬೇಕು. ಹಾಗಾಗಿ ಯಾವತ್ತೂ ಮಂಗಳೂರಿಗೆ ಬರುವ ಪ್ರಯತ್ನ ಅವರದು. ಅದೆಷ್ಟು ಸ್ಪಷ್ಟ, ಶುದ್ಧ, ವ್ಯಾಕರಣಬದ್ಧವಾದಂಥ ಕನ್ನಡ. ಕುಂಬಳೆ ಸುಂದರರಾಯರು ನಾನು ಹೇಳಲಿಕ್ಕುಂಟು, ಮಲಯಾಳದಲ್ಲಿ ಶ್ರೀಮತಿಯೊಟ್ಟಿಗೆ ಮಾತಾಡೋದು ಸ್ವಾಮಿ ಮಲಯಾಳ. ಅದೆಷ್ಟು ಸುಂದರ ಅವರು ವಿದುರನಾಗಿ ಕನ್ನಡದಲ್ಲಿ ಹೇಳ್ತಾರೆ. ಕನ್ನಡದ ಹೆಸರಾಂತ ಕವಿ ಅಮೃತ ಸೋಮೇಶ್ವರರವರು ಇಂದಿಗೂ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಂತು ಅವರ ಮಾತೃಭಾಷೆ ಮಲಯಾಳ. ಪ್ರಭಾಕರ್ ಜೋಶಿ ನಾಡಿನ ಸಮ್ಮೇಳನ ಅಧ್ಯಕ್ಷರು, ಮಾತೃಭಾಷೆ ಮರಾಠಿ ಅವರದು. ಹೀಗೆ ಹೇಳ್ತಾ ಹೋಗ್ಬೋದು. ನನ್ನ ಮನೆಯ ಒಳಗಿನ ಮಾತೃಭಾಷೆ ತುಳು ಶಿವಳ್ಳಿ. ಎಷ್ಟು ಭಾಷೆಗಳಿದೆ ಇಲ್ಲಿ. ಆದರೆ ಅನುಷ್ಠಾನದಲ್ಲಿ ನಾವೆಲ್ಲ ಗಟ್ಟಿ ಕನ್ನಡಿಗರು. ರಾಷ್ಟ್ರಾಭಿಮಾನ, ದೇಶಾಭಿಮಾನದಲ್ಲಿ ಮಹಾತ್ಮ ಗಾಂಧಿಯವರು ಪ್ರೀತಿಸುವಂಥ, ಅವರಿಗೆ ಗುರುಗಳಾಗಿ ಅವರು ಕಂಡುಕೊಂಡಂಥ ಕುದ್ಮುಲ್ ರಂಗರಾಯರ ಊರು ಯಾವತ್ತೂ ಮುಂದೆ ನಾವು ಈ ಪ್ರದೇಶ ಇದನ್ನು ಉಳಿಸ್ಕೊಳ್ಳೋಣ, ಇದನ್ನು ಬೆಳೆಸ್ಕೊಳ್ಳೋಣ. ಇದೆಲ್ಲವನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕಾದ್ರೆ ನಮ್ಮ ನಾಡಿನ ಬೆಳಕಾದಂಥ ಪುಟಾಣಿ ಮಕ್ಕಳು ಇದ್ದಾರಲ್ಲ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಅವರ ಶೈಕ್ಷಣಿಕ ವ್ಯವಸ್ಥೆ ಜೊತೆಗೆ ನಾವು ತುಂಬಿಸಿದಾಗ ಶಿಕ್ಷಣದಲ್ಲಿ ಏನು ಹಿಂದೆ ಹೋಗುವುದಿಲ್ಲ. ಆರೋಗ್ಯದಲ್ಲಿ ಮತ್ತು ದೃಢಕಾಯರಾಗ್ತಾರೆ. ಅದು ಯಕ್ಷಗಾನ ಇರ್ಬೋದು, ಅದು ಭರತನಾಟ್ಯ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಯೋಗ ಇರ್ಬೋದು. ಇದೆಲ್ಲವನ್ನು ಇಂತಹ ಗುರುಗಳ ಮುಖಾಂತರ ಅವರಿಗೆ ಅದರ ಸಾಧನೆಯ ಸಿದ್ಧಿಯನ್ನು ಪಡಿಸುವರೆ ನಾವು ಮಾತಾಪಿತೃಗಳು ಅವರಿಗೆ ಅವಕಾಶವನ್ನು ಕಲ್ಪಿಸೋಣ. ಆ ಮುಖೇನ ಅವರಿಗೆ ಶಾಸ್ತ್ರದ ಪರಿಚಯವಾಗ್ತದೆ, ಅವರು ಉತ್ತಮ ಶಾಸ್ತ್ರಿಗಳಾಗ್ತಾರೆ. ಆಗ ಮಾತ್ರ ನಾವು ನಮ್ಮ ಜೀವನವನ್ನು ಸಾರ್ಥಕ್ಯದೊಂದಿಗೆ, ಜೀವನದ ವೈಯಕ್ತಿಕ ಸಾಧನೆಯೊಂದಿಗೆ ಜಗತ್ತಿಗೆ ಬೆಳಕಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಮಗದೊಮ್ಮೆ ನಿಮಗೆ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ, ವಿಶೇಷವಾಗಿ ನಾನು ನೃತ್ಯ ಸೌರಭ ನಾಟ್ಯಾಲಯ ಅವರ ಹಿಂದಿನ ಕಾರ್ಯಕ್ರಮದಲ್ಲೂ ನಾನು ಯಾವತ್ತೂ ಇನ್ನೂ ಭಾಗವಹಿಸ್ತೇನೆ ಸಂತೋಷದಿಂದ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಂಸ್ಕೃತಿ ನಮಗೆ ಹೆಮ್ಮೆ, ಕಲಾವಿದರು ನಮ್ಮ ಹೆಮ್ಮೆಯ ಒಂದು ಹೆಮ್ಮೆ ಪಡುವಂಥವರು. ನಮಗೆ ನಾವು ಅವರಿಗಾಗಿ ಏನು ಬೇಕಾದರೂ ಮಾಡಲಿಕ್ಕೂ ಸಿದ್ಧರಿದ್ದೇವೆ. ನಮ್ಮ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಲಿಕ್ಕೆ ಏನು ಮಾಡಲಿಕ್ಕೂ ರೆಡಿ ಇದ್ದೇವೆ ಅಂತ ಹೇಳುವಂತಹ ಉತ್ತಮ ನುಡಿಗಳನ್ನಾಡಿದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಸರ್ಗೆ ಧನ್ಯವಾದಗಳು. ಅದೇ ರೀತಿ ಇಂದು ನಮ್ಮೊಂದಿಗೆ ಹೊಸ ಕೂರಲ್ ಚಾನಲ್ನವರಿದ್ದಾರೆ. ಅವರು ಬಂದು ಅವರನ್ನು
ಅವ್ರಿಗೆ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ನಮ್ಮ ಅವರಿಗೆ ದೇವರಾಜ್ ಸರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದೇವರಾಜ್ ಸರ್. ಅದೇ ರೀತಿ ಬಬಿತಾ ನ್ಯೂಸ್ ಸುದ್ದಿ ಅವರು ನಮ್ಮೊಂದಿಗಿದ್ದಾರೆ. ಅವರು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಮುಂದೆ ಬಂದ ಅತಿಥಿ ಗಣ್ಯರನ್ನ ಗೌರವಿಸಬೇಕು ಅಂತ ಹೇಳಿ ಪ್ರಮೋದ್ ಕುಮಾರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹವರು ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಅವರನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಪ್ರಮೋದ್ ಕುಮಾರ್. ಉಮೇಶ್ ಎಂ ಸಾಲ್ಯನ್ ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ ಇವರನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಶ್ರೀಯುತ ದೇವರಾಜ್ ಡಿ ಬೆಂಗಳೂರು ಪದ ಬೆಂಗಳೂರು ಇವರನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕು ಶ್ರೀಯುತ ಪ್ರಮೋದ್ ಕುಮಾರ್ ಅವರು. ಧನ್ಯವಾದಗಳು. ಈಗ ಸಭಾ ಕಾರ್ಯಕ್ರಮದ ಕೊನೆಯ ಹಂತವನ್ನ ನಾವು ತಲುಪಿದ್ದೇವೆ. ಶ್ರೀಮತಿ ಪೂರ್ಣಿಮಾ ನವೀನ್ ಇವರಿಂದ ಧನ್ಯವಾದ ಸಮರ್ಪಣೆ. ಸಭಾ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ಈ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಶುಭ ಹಾರೈಸಿರುವ ಹಾಗೂ ಕಲಾಭಿಮಾನಿಗಳಿಗೆ ಎಂದಿಗೂ ಸ್ಫೂರ್ತಿಯಾಗಿರುವಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲ್ಕೂರ ಪ್ರತಿಷ್ಠಾನ ಮಂಗಳೂರು ಇವರು ನಮಗೆ ಅತ್ಯುತ್ತಮ ಹಿತವಚನಗಳನ್ನು ನೀಡಿದ್ದಾರೆ. ಇವರಿಗೆ ನಮ್ಮ ನೃತ್ಯ ಸೌರಭ ನಾಟ್ಯಾಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಭಾ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾಗಿ ಶ್ರೀ ಉಮೇಶ್ ಎಂ ಸಾಲ್ಯಾನ್ ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ ಇವರು ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ನಮಗೆ ಹಲವಾರು ಹಿತವಚನಗಳನ್ನು ನೀಡಿದ್ದಾರೆ. ಇವರಿಗೂ ನಮ್ಮ ನೃತ್ಯ ಸೌರಭ ನಾಟ್ಯಾಲಯ ಇದರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ನಮ್ಮ ಕರೆಗೆ ಓಗೊಟ್ಟು ಇನ್ನೋರ್ವ ಅತಿಥಿ ನಮ್ಮ ಜೊತೆ ಇದ್ದಾರೆ. ಶ್ರೀ ದೇವರಾಜ್ ಡಿ ಇವರು ಬೆಂಗಳೂರು ಪದ ಬೆಂಗಳೂರು ಈ ಬೆಂಗಳೂರಿನಿಂದ ನಮಗೋಸ್ಕರ ಬಂದಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವರೇ ನಮ್ಮ ಗುರುಗಳಾದಂತ ವಿದ್ವಾನ್ ಪ್ರಮೋದ್ ಉಳ್ಳಾಲು. ಇವರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಂತೇಳಿಲ್ಲ. ಸೊ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರಕ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ನೃತ್ಯ ಸೌರಭ ನಾಟ್ಯಾಲಯ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರಣದಲ್ಲಿ ದಿಲೀಪ್ ಕುಮಾರ್ ಪಜೀರು ಹಾಗೂ ಶ್ರೀಯುತ ನಾಗರಾಜ್ ಪೆಲ್ಲಂಪಾಡಿ ಇವರು ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.